ಸಿದ್ದರಾಮಯ್ಯ ಅವರು ರಾಜ್ಯದ ಮಾಜಿ ಮುಖ್ಯಮಂತ್ರಿ, ಸಿದ್ದರಾಮಯ್ಯ ವಿರೋಧ ಪಕ್ಷ ನಾಯಕರು. ಬಟ್ ಅವರು ಬೀದರ್ಯಿಂದ ಔರಾದ್ ಹೋಗಿದ್ದಾರೆ, ನ್ಯಾಷನಲ್ ಹೈವೇಯಿಂದ. ಅವರು ಕಾಣಿಲ್ಲ, ಅವ್ರ ಕಿವಿ ಕಡಿಮೆ ಇದೆ, ವಡಗಾವಿಂದ ಹೋಗಿದ್ದಾರೆ. ತಾವು ಹೋಗ್ರಿ. ಅವರು ವಿರೋಧಿ ಪಕ್ಷ, ವಿರೋಧಿ ಮಾತಾಡ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ತಾರೆ, ನಾವು ಮಾಡ್ತೀವಿ. ಸಿದ್ದರಾಮಯ್ಯ ಆಟ ಖತಮ್. ಅವ್ರು ಸರಿ ಸುಳ್ಳ ಕಾಂಗ್ರೆಸ್ ಸುಳ್ಳ ಸರ್ದಾರ, ಸುಳ್ಳಿನ ಸರ್ದಾರ್ ಇದೆ ಎಲ್ಲ ಹೇಳಿದ್ರು. ಹಿಂಗೆ ಮಾಡಿದಾರ ಬಿಜೆಪಿ 40%. ಎಲ್ಲಿ ಪ್ರೂವ್ ಮಾಡಿದ್ರಿ? ಪ್ರೂವ್ ಮಾಡ್ರಿ. ನಮ್ಮ ಪ್ರೂವ್ ಮಾಡಿದ್ರೆ ನಾವು ರಾಜ್ಯ ಕೊಡ್ತೀವಿ. ಸರಿಪ್ ಹಾಗೆ ಗಾಳಿನಲ್ಲಿ ಹೇಳ್ತೀರಿ, ಪ್ರೂವ್ ಮಾಡ್ರಿ. ಔರಾದ್ನಲ್ಲಿ ಎಷ್ಟು ಕೆಲಸ ಮಾಡಿದೀನಿ, ಔರಾದ್ ಜನತಾಗೆ ಗೊತ್ತಿದೆ. ಸಿದ್ದರಾಮಯ್ಯ ಬಂದು ಅರ್ಧ ಗಂಟೆ ಕಿವಿ ಯಾರು ಹೇಳ್ಬಿಟ್ರು, ಅವ್ರಿಗೆ ಗೊತ್ತಿಲ್ಲ. ರೋಡ್ ನಡೀತಾ ಇದೆ, ರೋಡ್ ಬ್ಯೂಟಿಫುಲ್ ರೋಡ್ ಇದೆ. ಅವ್ರು ವಡಗಾನ್ ಹೋಗಿದ್ದಾರೆ, ರೋಡ್ ಕಟ್ಟಿದೆ. ತಾವು ಹೇಳ್ರಿ. ಅವ್ರು ಯಾರು ಹೇಳ್ಬಿಡ್ತಾರೆ. ಸಿದ್ದರಾಮಯ್ಯ ಒಳ್ಳೆ ಮನುಷ್ಯ, ಬಟ್ ಕಿವಿ ಕಡಿಮೆ ಇದೆ. ಕಿವಿ ಯಾರು ಹಿಂಗೆ ಹೇಳ್ಬಿಡ್ತಾರೆ. ಅದಕ್ಕಾಗಿ ಔರಾದ್ನಲ್ಲಿ ಸುಂದರ ರಸ್ತೆ ಇದೆ. ತಾವು ನೋಡಿ, ತಾವು ಸಿದ್ದರಾಮಯ್ಯ ಬೆಂಗಳೂರವ, ತಾವ್ದು ಬಿದ್ದಿದ್ರಿ, ತಮ್ದು ಗೊತ್ತಿದ್ದೀರಿ. ಅದಕ್ಕಾಗಿ ವಿರೋಧಿ ಪಕ್ಷ ಅವ್ರ ಕೆಲಸ ಅಟ್ಯಾಕ್ ಮಾಡಬೇಕು, ಅವ್ರು ಮಾಡ್ತಾರೆ. ಸಿದ್ದರಾಮಯ್ಯ ಅವರು ರಾಜ್ಯದ ಮಾಜಿ ಮುಖ್ಯಮಂತ್ರಿ, ಸಿದ್ದರಾಮಯ್ಯ ವಿರೋಧ ಪಕ್ಷ ನಾಯಕರು. ಬಟ್ ಅವರು ಬೀದರ್ಯಿಂದ ಔರಾದ್ ಹೋಗಿದ್ದಾರೆ, ನ್ಯಾಷನಲ್ ಹೈವೇಯಿಂದ. ಅವರು ಕಾಣಿಲ್ಲ, ಅವ್ರ ಕಿವಿ ಕಡಿಮೆ ಇದೆ, ವಡಗಾವಿಂದ ಹೋಗಿದ್ದಾರೆ. ತಾವು ಹೋಗ್ರಿ. ಅವರು ವಿರೋಧಿ ಪಕ್ಷ, ವಿರೋಧಿ ಮಾತಾಡ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ತಾರೆ, ನಾವು ಮಾಡ್ತೀವಿ. ಸಿದ್ದರಾಮಯ್ಯ ಆಟ ಖತಮ್. ಅವ್ರು ಸರಿ ಸುಳ್ಳ ಕಾಂಗ್ರೆಸ್ ಸುಳ್ಳ ಸರ್ದಾರ, ಸುಳ್ಳಿನ ಸರ್ದಾರ್ ಇದೆ ಎಲ್ಲ ಹೇಳಿದ್ರು. ಹಿಂಗೆ ಮಾಡಿದಾರ ಬಿಜೆಪಿ 40%. ಎಲ್ಲಿ ಪ್ರೂವ್ ಮಾಡಿದ್ರಿ? ಪ್ರೂವ್ ಮಾಡ್ರಿ. ನಮ್ಮ ಪ್ರೂವ್ ಮಾಡಿದ್ರೆ ನಾವು ರಾಜ್ಯ ಕೊಡ್ತೀವಿ. ಸರಿಪ್ ಹಾಗೆ ಗಾಳಿನಲ್ಲಿ ಹೇಳ್ತೀರಿ, ಪ್ರೂವ್ ಮಾಡ್ರಿ. ಔರಾದ್ನಲ್ಲಿ ಎಷ್ಟು ಕೆಲಸ ಮಾಡಿದೀನಿ, ಔರಾದ್ ಜನತಾಗೆ ಗೊತ್ತಿದೆ. ಸಿದ್ದರಾಮಯ್ಯ ಬಂದು ಅರ್ಧ ಗಂಟೆ ಕಿವಿ ಯಾರು ಹೇಳ್ಬಿಟ್ರು, ಅವ್ರಿಗೆ ಗೊತ್ತಿಲ್ಲ. ರೋಡ್ ನಡೀತಾ ಇದೆ, ರೋಡ್ ಬ್ಯೂಟಿಫುಲ್ ರೋಡ್ ಇದೆ. ಅವ್ರು ವಡಗಾನ್ ಹೋಗಿದ್ದಾರೆ, ರೋಡ್ ಕಟ್ಟಿದೆ. ತಾವು ಹೇಳ್ರಿ. ಅವ್ರು ಯಾರು ಹೇಳ್ಬಿಡ್ತಾರೆ. ಸಿದ್ದರಾಮಯ್ಯ ಒಳ್ಳೆ ಮನುಷ್ಯ, ಬಟ್ ಕಿವಿ ಕಡಿಮೆ ಇದೆ. ಕಿವಿ ಯಾರು ಹಿಂಗೆ ಹೇಳ್ಬಿಡ್ತಾರೆ. ಅದಕ್ಕಾಗಿ ಔರಾದ್ನಲ್ಲಿ ಸುಂದರ ರಸ್ತೆ ಇದೆ. ತಾವು ನೋಡಿ, ತಾವು ಸಿದ್ದರಾಮಯ್ಯ ಬೆಂಗಳೂರವ, ತಾವ್ದು ಬಿದ್ದಿದ್ರಿ, ತಮ್ದು ಗೊತ್ತಿದ್ದೀರಿ. ಅದಕ್ಕಾಗಿ ವಿರೋಧಿ ಪಕ್ಷ ಅವ್ರ ಕೆಲಸ ಅಟ್ಯಾಕ್ ಮಾಡಬೇಕು, ಅವ್ರು ಮಾಡ್ತಾರೆ.